ಎಲ್ರಿಗೂ ನಮಸ್ಕಾರ. ಮನೆ ಕಟ್ಟುವಂತ ಪ್ಲಾನ್ ಮಾಡ್ತಿದ್ದೀರಾ? ನನ್ನ ಪ್ರಕಾರ ಮನೆ ಕಟ್ಟಬೇಕಿದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ನೆಲ. ನಮ್ಮ ನೆಲ ಗಟ್ಟಿಯಾಗಿದ್ರೆ ಮನೆ ಕೂಡ ಚಂದ ಇರ್ತದಂತೆ. ಸೊ ನೀವು ಮನೆ ಕಟ್ಟೊಂದು ಪ್ಲಾನ್ ಮಾಡ್ತಾ ಇದ್ರೆ ಒಂದು ವೇಳೆ ನೆಲ ಯಾವ ತಗೊಳ್ಬೇಕು, ಟೈಲ್ಸ್ ತಗೊಳ್ಬೇಕಾ, ಗ್ರೆನೈಟ್ ಮಾಡ್ಬೇಕಾ ಅಥವಾ ಮಾರ್ಬಲ್ ಮಾಡ್ಬೇಕಾ, ಈ ತರ ಹಲವಾರು ಕನ್ಫ್ಯೂಷನ್ಗಳಲ್ಲಿ ತುಂಬಿದ್ರೆ ಗ್ರೆನೈಟ್ ಉದ್ಯೋಗಿ ಬನ್ನಿ. ನಮ್ ಜೊತೆ ಇದ್ದಾರೆ ಬಿಂದು ಮ್ಯಾಮ್, ಈ ಕಂಪನಿದು ಓನರ್ ಅಂತ ಹೇಳ್ಬೋದು. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸೊ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಯಾವಾಗ ಸ್ಟಾರ್ಟ್ ಆಯ್ತು? ಕಂಪನಿ 2002ರಲ್ಲಿ ಸ್ಟಾರ್ಟ್ ಆಯಿತು. ಅಂದರೆ ಕಾಸರಗೋಡು ಸೀತಾಂಗೊಳಿಯಲ್ಲಿ ಕಿನ್ಫ್ರಾ ಪಾರ್ಕ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಗಲು ತಂದು ಕಟ್ ಮಾಡಿ ಪಾಲಿಶ್ ಮಾಡಿ ಕೊಡೋದು. ಓಕೆ. ಸ್ಟಾರ್ಟ್ ಮಾಡಿದಂತ 2002ರಲ್ಲಿ. ಸೊ ಹೇಗೆ ಸ್ಟಾರ್ಟ್ ಆಯ್ತು ಒಂದು ಕಂಪನಿ ಅಂತ ಹೇಳಬೇಕಿದ್ರೆ? ಸ್ಟಾರ್ಟ್ ಮಾಡಿದ ಒಂದು ಹೇಗಿರ್ತದೆ? ಸ್ಟಾರ್ಟ್ ಮಾಡಿದ ಅಂದ್ರೆ ನಿಜವಾಗಿ ನನ್ನ ಯಜಮಾನರು ಸ್ಟಾರ್ಟ್ ಮಾಡಿದ್ದು. ಓಕೆ 6ರಲ್ಲಿ ಅವರು ತೀರಿ ಹೋದ್ರು. ಓಕೆ. ಆಮೇಲೆ ಜವಾಬ್ದಾರಿ ನೀವೇ ತಗೊಂಡ್ರಾ? ನಾನು ಮತ್ತೆ ಅಳಿಯಂದಿರು ಸೇರಿ ತೆಕ್ಕೊಂಡ್ರು. ಸರಿ, ಹಾಗಾದ್ರೆ ಯೂಶಲಿ ಬಿಸ್ನೆಸ್ ಅಂತ ಹೇಳಬೇಕಿದ್ರೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳುವಂತ ಪದ ಬರ್ತದೆ. ಸೊ ನೀವು ಬಿಸ್ನೆಸ್ ವುಮೆನ್ ಆಗಿ ನಾವೊಂದು ವುಮೆನ್ ಎಂಪವರ್ಮೆಂಟ್ ಗೆ ಮಾದರಿ ಆಗಿದ್ದೀರಿ. ಸೊ ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವ್ದೆಲ್ಲ ಚಾಲೆಂಜಸ್ ಇತ್ತು ಒಂದು ಕಂಪನಿಯನ್ನ ನಡೆಸಬೇಕಿದ್ರೆ? ಚಾಲೆಂಜಸ್ ತುಂಬಾ ಇತ್ತು. ಅಂದ್ರೆ ಫ್ಯಾಕ್ಟ್ರೀಸ್ ಅಂಡ್ ಬಾಯ್ಲರ್ಸ್ ಆ ರೀತಿಯಲ್ಲಿ ತುಂಬಾ ನೋಡಿಕೊಳ್ಬೇಕು. ಹೌದು. ಅದ್ರದ್ದು ತುಂಬಾ ಇತ್ತು. ಮತ್ತು ಸಾಲ ಎಲ್ಲ ಕೊಡುವವರೆಲ್ಲ ತುಂಬಾ ಹಾಗೆ ಆಟ ಆಡಿಸ್ತಿದ್ರು. ಉದ್ಯೋಗಿ ಒಂದು 20 ದಿವಸ ಆಗುವಾಗ ಬಂದಿದ್ದಾರೆ. ಬಂದು ತುಂಬಾ ಜನ ಹೇಳಿದ್ರು, ನಾವು ನಡೆಸಿಕೊಳ್ಳುವ, ನಿಮಗೆ ಆಗ್ಲಿಕ್ಕಿಲ್ಲ, ನಿಮ್ಮಿಂದ ಆಗ್ಲಿಕ್ಕಿಲ್ಲ, ನಾವು ತಿಂಗಳಿಗೆ ಬಾಡಿಗೆ ಕೊಡುವ ಅಂತ ಹೇಳಿ. ಆಗ ನಂಗೆ ಅಳಿಯಂದಿರು ನಂಗೆ ಸಪೋರ್ಟ್ ಮಾಡಿದ್ರು. ಅಳಿಯ ಆಗ ಫಸ್ಟ್ ಇದ್ದದ್ದು, ಮತ್ತೆ ಅವನಿಗೆ ಆಗುದಿಲ್ಲ ಹೇಳಿ ಮತ್ತೆ ಇಬ್ಬರನ್ನು ಕರ್ಕೊಂಡು ಬಂದದ್ದು. ಅವ +1 ಕಲ್ತದ್ದು. ಆಮೇಲೆ ಮಾವ ಇರುವಾಗಲೇ ಮಾವನ ಜೊತೆ ಬಂದವ. ಆಮೇಲೆ ಅವನಿಗೆ ಗೊತ್ತಿತ್ತು. ಅವ ಹೇಳಿದ್ರು, ನಿಮ್ಮೊಂದು ಸಪೋರ್ಟ್ ಸಾಕು, ಬಾಕಿ ಎಲ್ಲ ನಿಮಗೆ ನಾವು ಧೈರ್ಯ ಕೊಡ್ತೇವೆ, ನಿಮ್ಮೊಂದು ಧೈರ್ಯದಲ್ಲಿ ನಾವು ಮುಂದೆ ಹೋದ್ರೆ ಎಲ್ಲ ಸರಿ ಆಗ್ತದೆ ಹೇಳಿ. ನನ್ನ ಸಪೋರ್ಟ್ ಇದ್ದವರೇ ಅವರಿಗೆ ಸಿಕ್ಕಿದೆ, ಅವರು ಅದನ್ನು ಮುಂದೆ ಕೊಂಡೋಗ್ತಾರೆ, ನನ್ನ ಸಪೋರ್ಟ್ ಸಹ. ಸೂಪರ್. ನಾನಾಗೆ ಬಂದು ಆಫೀಸ್ ಹತ್ರ ಬಂದಿದ್ದೆ. ಬಂದು ನೋಡ್ಬೇಕಿದ್ರಲ್ಲಿ ಶೆಲ್ಫ್ ಎಲ್ಲ ಹಲವಾರು ಅವಾರ್ಡ್ಸ್ ಎಲ್ಲ ಸಿಕ್ಕಿತ್ತು, ಅಚೀವ್ಮೆಂಟ್ಸ್. ಸೊ ನೀವು ಕೂಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದರ ಕೇರಳ ಇದರ ಸ್ಟೇಟ್ ಅಲ್ಲಿ ಇಂಡಸ್ಟ್ರೀಸ್ ಅಸೋಸಿಯೇಷನ್. ಓಕೆ. ಅದರಲ್ಲಿ ನೀವು ಫಸ್ಟ್ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ. ಆಮೇಲೆ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರೆಸಿಡೆಂಟ್ ಆಗಿತ್ತು. ಓಕೆ. ಆಮೇಲೆ ಅವಾರ್ಡ್ಸ್ ಎಲ್ಲ ಮತ್ತೆ ಅವಾರ್ಡ್ಸ್ ಸ್ಟೇಟ್ ಅವಾರ್ಡ್ ಸಿಕ್ಕಿದ್ದು. ಆಮೇಲೆ ಆಂಟರ್ಪ್ರಿನರ್ಶಿಪ್ ಕಾಸರಗೋಡು ಜಿಲ್ಲೆಯಲ್ಲಿ ಬೆಸ್ಟ್ ಎಂಟರ್ಪ್ರಿನರ್ ಸ್ಟೇಟ್ ಅವಾರ್ಡ್. ಕಂಪನಿ ಫ್ಯಾಕ್ಟರಿ ಬಗ್ಗೆ ನಾನೊಂದು ಹೊಸ ವಿಷಯ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ, ಸ್ಪೆಷಲ್ ನಂಗೆ ಅನಿಸಿದೆ ಅಂತ ಹೇಳಿದ್ರೆ ಡೆಲಿವರಿ. ಸೊ 200 ಕಿಲೋಮೀಟರ್ ವರೆಗೆ ನೀವು ಫ್ರೀ ಡೆಲಿವರಿ. ಅಂದ್ರೆ 1000 ಸ್ಕ್ವೇರ್ ಫೀಟ್ ತೆಗೆದ್ರೆ, 1000ಕ್ಕಿಂತ ಅದಕ್ಕಿಂತ ಹೆಚ್ಚು ತೆಗೆದ್ರೆ ಫ್ರೀ ಡೆಲಿವರಿ. ಸೊ ಮಂಗಳೂರಿಂದ ಬರೋರಿಗೆಲ್ಲ ಎಲ್ಲ ಕೂಡ ಒಳ್ಳೆಯ ಒಂದು ಆಫರ್ ಅಂತ ಹೇಳ್ಬೋದು. ಸ್ಪೆಷಾಲಿಟಿ ಆಫ್ ಗ್ರೆನೈಟ್ಸ್ ಅಂಡ್ ಟೈಲ್ಸ್ ಕೇಳಬೇಕಿದ್ರೆ, ಯಾಕಂತ ಹೇಳಿದ್ರೆ ಹಲವಾರು ಕಡೆ ಗ್ರೆನೈಟ್ಸ್ ಅಂಡ್ ಮಾರ್ಬಲ್ಸ್ ನಮಗೆ ಸಿಗ್ತದೆ, ಬಟ್ ಕಸ್ಟಮರ್ಸ್ ಇಲ್ಲಿಗೆ ಯಾಕೆ ಬರುವ, ಗ್ರೆನೈಟ್ ಉದ್ಯೋಗನ ಯಾಕೆ ಚೂಸ್ ಮಾಡಬೇಕು ಅಂತ? ಅದಂದ್ರೆ ನಾವು ಯಾವ ಮೆಟೀರಿಯಲ್ ಯಾವ ರೀತಿ ಇದೆ, ನಿಮಗೆ ಯಾವ ತೊಂದರೆ ಕೊಡ್ತದೆ ತೆಗೆದ್ರೆ, ಕೆಲವರು ಸ್ವಲ್ಪ ರೇಟ್ ಇಂದ ಕೇಳ್ತಾರೆ, ಕಡಿಮೆ ರೇಟ್ ಇಂದು, ಆಗ ಅವರಿಗೆ ಅದ್ರ ಬಗ್ಗೆ ತಿಳಿಸಿಕೊಡ್ತೇವೆ. ಹೆಚ್ಚು ತೆಗೆದ್ರೆ ಹೆಚ್ಚಿನ ರೀತಿಯಲ್ಲಿ, ಕಡಿಮೆ ತೆಗೆದ್ರೆ ಈಗ ಸ್ವಲ್ಪ ಪಾಪದವರೆಲ್ಲ ಬಂದ್ರೆ ಕಡಿಮೆ ರೇಟ್ ಇಂದ ತೆಕ್ಕೊಂಡು ಹೋಗುದು, ಅವ್ರ ಹತ್ರ ಹೇಳ್ತೇವೆ ನಾವು. ನಾಳೆ ಅದಕ್ಕೆ ಎಂತಾದ್ರೂ ಪ್ರಾಬ್ಲಮ್ ಬರ್ತದೆ, ಇಂಥ ಪ್ರಾಬ್ಲಮ್ ಬರ್ತದೆ ಹೇಳಿ, ತೊಂದ್ರೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಕೊಡ್ತೇವೆ. ಇಲ್ಲದಿದ್ರೆ ಅದು ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಬೇರೆ ತೆಗೆದು ಕೊಡ್ತೇವೆ. ಅಷ್ಟೆಲ್ಲ ಅದು ಎಕ್ಸ್ಪ್ಲೇನ್ ಮಾಡುವ ಜನ ಎಲ್ಲ ಇದ್ದಾರೆ, ನಮ್ಮ ಮ್ಯಾನೇಜರ್ ಎಲ್ಲ ಅಷ್ಟು ಚೆನ್ನಾಗಿ ಹೇಳಿಕೊಡ್ತಾರೆ. ಬೇಕಿದ್ರೆ ತೆಗ್ದಾರೆ, ಇಲ್ಲದ್ರೆ ನಡೆಸ್ತಿರುವಂತ ಈ ಕಂಪನಿಯನ್ನ ಫ್ಯಾಕ್ಟರಿ ನಡೆಸಿರುವಂತವರು ನೀವು ಮತ್ತೆ ಸೇರಿ? ಮತ್ತೆ ಇವರ ಅಳಿಯಂದಿದ್ದಾರೆ. ಓಕೆ. ವಿಡಿಯೋ ನೋಡೋರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ವಿಡಿಯೋ ನೋಡುವವರಿಗೆ ಹೇಳಿದ್ರೆ, ಈ ಇಷ್ಟ ತನಕ ಬಂದು ನಮಗೆ ಸಪೋರ್ಟ್ ಮಾಡುವವರು, ಇನ್ನು ಬರುವವರು, ನಮ್ಮಿಂದ ಆಗುವಾಗ ಎಲ್ಲಾ ಕ್ವಾಲಿಟಿಯಲ್ಲಿ ಹೇಳಿ ಅವರಿಗೆ ಆಗುವ ರೀತಿಯಲ್ಲಿ ನಾವು ಕೊಡ್ತೇವೆ. ಇನ್ನು ಮುಂದೆ ಬಂದ್ರೆ ನಮ್ಮಿಂದ ಏನೇನೆಲ್ಲ ಸಹ ಆಗ್ತಾರೆ ಅದೆಲ್ಲ ಅಲ್ಲಿ ಮುಟ್ಟೋ ತನಕ ನಮ್ಮ ಜವಾಬ್ದಾರಿ, ಆಮೇಲೆ ಮತ್ತು ಅವರದು. ಅಷ್ಟು ತನಕ ನಾವೆಲ್ಲರಿಗೆ ಗ್ಯಾರಂಟಿ ಕೊಡ್ತೇವೆ. ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಗ್ರೆನೈಟ್ ಉದ್ಯೋಗದಲ್ಲಿ ಬಿಂದು ಮ್ಯಾಮನ್ನ ನಾವು ಭೇಟಿಯಾಗಿ ಆಯ್ತು. ಸೊ ಒಂದು ಬಿಸ್ನೆಸ್ ವುಮೆನ್ ಆಗಿ ವುಮೆನ್ ಎಂಪವರ್ಮೆಂಟ್ ಗೆ ಒಂದು ಮಾದರಿ ಆಗಿದ್ದಾರೆ. ಸೊ ಅವ್ರ ಜೊತೆ ಬಿಸ್ನೆಸ್ ಅನ್ನ ನಡೆಸ್ತಿರುವಂತ ಅವರ ರಿಲೇಟಿವ್ ಒಬ್ರು ನಮ್ಮ ಜೊತೆ ಇದ್ದಾರೆ. ಸೊ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಾಜೇಂದ್ರ. ಸೊ ನೀವು ಬಿಂದು ಮ್ಯಾಮಿಗೆ ಏನಾಗಬೇಕು? ನನ್ನ ಮಾಮಿ. ಓಕೆ, ಅತ್ತೆ ಆಗ್ಬೇಕು. ಓಕೆ, ನೀವು ಈಗ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಮ್ದು ಅಂತ ಹೇಳಿದ್ರೆ 2 ಇದೆ, ಒಂದು ಗ್ರಾನೈಟ್ ಉದ್ಯೋಗ, ಒಂದು ದಾಸ್ಟೋನ್ ಅಂತ. ದಾಸ್ಟೋನ್ ಅಲ್ಲಿ ಅಂತ ಹೇಳಿದ್ರೆ ಮಾರ್ಬಲ್ ಮತ್ತು ಟೈಲ್ಸ್ ನ ಶೋರೂಮ್. ಮಾರ್ಬಲ್ಸ್ ಮತ್ತೆ ಟೈಲ್ಸ್ ದಾಸ್ಟೋನ್ ಇದೆ. ಅಕ್ಕಪಕ್ಕ ಫ್ರಂಟ್ ಫೇಸ್ ಟು ಫೇಸ್ ಅಲ್ಲಿ ಇರೋದು.
ನೋಡುವವರಿಗೆ ಅದ್ರ ಆಚೆ ಈ ರೋಡ್ ಫೇಸ್ ಟು ಫೇಸ್ ಕಾಣುತ್ತದೆ. ಇಲ್ಲಿ ಮುಂದೆ ಇರೋದು ಈಚೆ ಇರುವಂತದ್ದು ಡಾಸ್ ಸ್ಟೋನ್, ಅದ್ರ ಆಚೆ ಇರುವಂತದ್ದು ಗ್ರಾನೈಟ್ ಗ್ರಾನೈಟ್ ಉದ್ಯೋಗ. ಓಕೆ, ನಮ್ದು ಫಸ್ಟ್ ಅಂತ ಹೇಳಿದ್ರೆ ನಾವು ಸ್ಟಾರ್ಟ್ ಮಾಡಿದ್ದು ಗ್ರಾನೈಟ್ ಉದ್ಯೋಗ. ಗ್ರಾನೈಟ್ ಉದ್ಯೋಗ ಸ್ಟಾರ್ಟ್ ಒಂದು ಮಾಡಿದ್ರಿ. ಓಕೆ, ಇದು ಯಾವಾಗ ಸ್ಟಾರ್ಟ್ ಆಯ್ತು ಡಾಸ್ ಸ್ಟೋನ್? ಇದೊಂದು 8 ವರ್ಷ ಆಯ್ತು. ಇಲ್ಲಿ 2007 7 ಸ್ಟಾರ್ಟ್ ಮಾಡಿದ್ದೇವೆ ನಾವು. ಓಕೆ, ಸೊ 17 ಸಾರಿ. ಸೊ ನಿಮ್ಮ ಮಾವರು ಇದನ್ನ ನಡ್ಸ್ಕೊಂಡು ಬರ್ತಿದ್ರು, ಸ್ಟಾರ್ಟ್ ಮಾಡಿ. ಮಾವ ಅಂತ ಹೇಳಿದ್ರೆ ನಮ್ದು ಗ್ರಾನೈಟ್ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರಿಂಗ್ ಇತ್ತು. ಆಗ ಇರುವಾಗ ಮಾವ ಸ್ಟಾರ್ಟ್ ಮಾಡಿದ್ದು 2000ದಲ್ಲಿ 2002 ಅರೇಂಜ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ 2002ರಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೇವೆ. 2000ದಲ್ಲಿ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ಯೂನಿಟ್. ಓಕೆ, ಸೊ ಅದಾದ ನಂತರ ನಿಮ್ಮ ಅತ್ತೆಯವರು ಇದನ್ನ ಕಂಟಿನ್ಯೂ ಮಾಡಿದ್ರು. ನನ್ನ ಮಾವ ಎಕ್ಸ್ಪರ್ಟ್ ಆದ ಕಾರಣ ಸ್ವಲ್ಪ ತೊಂದರೆ ಬಂದಿದೆ. ಸೊ ನೀವು ಅದ ನಂತರ ಯಾವಾಗ? ಅದು ನಾನು ಫಸ್ಟ್ ಅಲ್ಲೇ ಇದ್ದೇನೆ. ನಾನು 98 ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಫೀಲ್ಡ್. ನಮ್ದು ಆಕ್ಚುಲಿ ಸ್ಟಾರ್ಟ್ ಮಾಡಿ ನನ್ನ ಮಾವು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 40 ಇಯರ್ಸ್ ಮೇಲೆ ಆಯ್ತು. 40 ವರ್ಷದ ಮೊದಲು ನಾವು ಆಲ್ರೆಡಿ ಮೊಸೈಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಫ್ಯಾಕ್ಟರಿ ಇತ್ತು ಮೊಸೈಕ್ ಅಲ್ಲಿ. ಅದು ಬೇರೆ ಮೊಸೈಕ್ ಮುಂದೆ ಹಳೆಗಾಲದಲ್ಲಿ ಮೊಸೈಕ್ ಇದ್ರಲ್ಲಿ ಫೇಮಸ್ ಇದ್ದದಲ್ಲ, ಆ ಟೈಮ್ ಅಲ್ಲೇ ನಮ್ದು ಫ್ಯಾಕ್ಟರೀಸ್ ಎಲ್ಲ ಇತ್ತು. ಆಗ ಸ್ಟಾರ್ಟ್ ಮಾಡಿ ಮತ್ತೆ ಮೊಸೈಕ್ ಇಂದ ಮಾರ್ಬಲ್ ಶೋರೂಮ್ ಸ್ಟಾರ್ಟ್ ಮಾಡಿ ಮತ್ತೆ ಮಾರ್ಬಲ್ ಒಮ್ಮೆ ಔಟ್ ಆಯ್ತು. ಮತ್ತೆ ಎಂತ ಇದಾಗ ಮಾರ್ಬಲ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಮಾರ್ಬಲ್ ಬಂತು. ಮತ್ತೆ ಮಾರ್ಬಲ್ ಗಳಲ್ಲಿ ಪ್ರಾಬ್ಲಮ್ ಅದು ಇದು ಎಲ್ಲಾ ಜನರಿಗೆ, ಎಲ್ಲಾ ಕಲ್ಲು ಎಲ್ಲ ಮಾರ್ಬಲ್ ಗ್ರಾನೈಟ್ ಎಲ್ಲಾ ಕಲ್ಲುಗಳು ಮಾರ್ಬಲ್ ಅಲ್ಲ, ಕಲ್ಲು ಗ್ರಾನೈಟ್ ಆದ್ರೂ ಎಲ್ಲಾ ಕಲ್ಲುಗಳು ಗ್ರಾನೈಟ್ ಅಲ್ಲ. ಈಗ ಈಗಿನ ಹೊಸ ಜನರೆಲ್ಲ ಮನೆ ಕಟ್ಟಬೇಕಿದ್ರೆ ಯಾವ ತರ ಆಲೋಚನೆ ಮಾಡ್ತಾರೆ? ನೆಲ ಅಂತ ಹೇಳುವಂತ ವಿಷಯದಲ್ಲಿ ಯಾವ ತರ ಕಲ್ಲು ಬೇಕು ಅಂತ ಅಪೇಕ್ಷೆ ಪಡ್ತಾರೆ? ಕಸ್ಟಮರ್ ಎಲ್ಲರಿಗೂ ಮೈನ್ ಅಂತ ಹೇಳಿದ್ರೆ ಲೈಟ್ ಕಾನ್ಸೆಪ್ಟ್ ಗಳು ಜಾಸ್ತಿ ಬರುತ್ತೆ. ಕಲ್ಲು ಎಲ್ಲ ಲೈಟ್ ಕಲರ್ ಅಲ್ಲಿ ಸ್ವಲ್ಪ ಜಾಸ್ತಿ ಲೈಟ್ ಕಲೆಕ್ಷನ್ಸ್ ಜಾಸ್ತಿ ಅಂತ ಹೇಳಿದ್ರೆ ಮಾರ್ಬಲ್ ಬೆಟರ್. ಬೇಸಿಕಲಿ ಡಿಸ್ಟಿಂಗ್ವಿಶ್ ಮಾಡುವಂತದ್ದು ಕಲರ್ ಮೇಲೆ ಆಗಿ, ಆಮೇಲೆ ಕ್ವಾಲಿಟಿ ಅಂತ ಹೇಳುವಾಗ ಕ್ವಾಲಿಟಿಯಲ್ಲಿ ತುಂಬಾ ಇದೆ. ಯಾಕಂತ ಹೇಳಿದ್ರೆ ಮಾರ್ಬಲ್ ಗ್ರಾನೈಟ್ ನ್ಯಾಚುರಲ್ ಸ್ಟೋನ್ಸ್ ಎರಡು ಸಹ, ಬಟ್ ನ್ಯಾಚುರಲ್ ಸ್ಟೋನ್ಸ್ ಇರುವ ಎರಡರಲ್ಲಿ ಡಿಫ್ರೆಂಟ್ ಇದೆ. ಅದರಲ್ಲಿ ಕ್ವಾಲಿಟಿ ಬರುತ್ತೆ. ಯಾಕಂತ ಹೇಳಿದ್ರೆ ರೇಟ್ ಅಂತ ಹೇಳಿ ಕಸ್ಟಮರ್ಗಳು ಕಮ್ಮಿಯಲ್ಲಿ ಒಳ್ಳೇದು ಬೇಕು ಅಂತ ಹೇಳುವ ಬರುವ ಕಾರಣ ಕಮ್ಮಿ ಎಲ್ಲಾ ಜಾಗದಲ್ಲಿ ನಾನು ಕಮ್ಮಿ ಕೊಡುವ ಅಂತ ಹೇಳಿದ್ರೆ ಕಮ್ಮಿ ಕೊಡುದು ಯಾವ್ದಂತ ಹೇಳಿ ಆಲೋಚನೆ ಮಾಡುದಿಲ್ಲ. ಏನು ಕಸ್ಟಮರ್ ಅಂದ್ರೆ ಲೈಫ್ ಅಲ್ಲಿ ಒಂದ್ ಟೈಮ್ ಎಲ್ಲ ಮನೆ ಮಾಡುದು ಬೇರೆ ಬೇರೆ ತರದಲ್ಲಿ ಇರ್ತದೆ. ಸೊ ಪ್ರೈಸ್ ರೇಂಜ್ ಅಲ್ಲಿ ಯಾವ ಕಡಿಮೆ ಅಂತ ಹೇಳಿದ್ರೆ ಕಮ್ಮಿ ಅಂತ ಹೇಳಿದ್ರೆ ನಿಮ್ಗೆ ಆಕ್ಚುಲಿ 60 ರೂಪಾಯಿಂದಲೂ ಸ್ಟಾರ್ಟ್ ಇದೆ. ಅದಕ್ಕಿಂತಲೂ ಕಮ್ಮಿ ಇದೆ, ಬಟ್ ಹೇಳುವಾಗ ಹೇಳ್ತಾರೆ. ಬಟ್ ಅದು ಏನು ಇಲ್ಲಿ ಬಂದಾಗ ಅದು ಹೇಳಿ ಕೊಟ್ಟಾಗ ಗೊತ್ತಾಗ್ತದೆ ಏನೋ ಬೆಟ್ರಲ್ಲಿ ಅದು ರೇಟ್ ಕಮ್ಮಿ ಆಗುವ ಯಾವ ಕಾರಣಕ್ಕೆ ಅದು ಕಮ್ಮಿ, ಅದರಲ್ಲಿ ಇರೋ ಪ್ಲಸ್ ಏನು ಮೈನಸ್ ಏನು ಅಂತ ಕಸ್ಟಮರ್ ಗೆ ಬಂದು ಹೇಳಿ ಕೊಟ್ಟಾಗ ಅಲ್ಲಿ ಗೊತ್ತಾಗ್ತದೆ. ಈಗ ಆಡ್ ಅಲ್ಲಿ ಹೇಳುದು ಬಟ್ ಕ್ವಾಲಿಟಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಗೊಂದು ಅವರೇಜ್ ರೇಂಜ್ ಅಲ್ಲಿ ಒಳ್ಳೆ ತಗೊಳ್ಬೇಕು. ಆದ್ರೆ ನಿಮ್ಗೆ ಒಂದು ಕ್ವಾಲಿಟಿ ನಾವು ಬಂದಾಗ ಹೇಳಿ ಕೊಡ್ತೇವೆ. ಫಸ್ಟ್ ಲಾಸ್ಟ್ ನಿಮ್ಗೆ ಅದ್ರ ಪ್ಲಸ್ ಅದ್ರ ಏನು ಕಲ್ಲು ಯಾವ ಕ್ವಾಲಿಟಿ ಅದು ಹಾಕಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ ಅದು 100% ನಾವ್ ಹೇಳೋ ಕ್ಲಿಯರ್ ಕ್ಲಾರಿಟಿಯಲ್ಲಿ ನಿಮ್ಗೆ ಯಾರಿಗೂ ಒಂದನೇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದ ಕಾರಣ ಅದ್ರ A to Z ಅದ್ರ ಬಗ್ಗೆ ಗೊತ್ತಾಗಿಯೇ ನಾವು ಮಾಡೋನು ಕೊಡುವವನು ಎರಡು ಡಿಫ್ರೆಂಟ್ ಬಟ್ ನಾವು ಮಾಡಿ ಕೊಡುವುದು. ಸೊ ಹಾಗೆ ಹೇಳುವಾಗ ಕಸ್ಟಮರ್ಸ್ ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಎರಡು ಕಡೆಗೆಲ್ಲ ಹೋಗ್ಬೇಕು ಅಂತಿಲ್ಲ, ಎಲ್ಲ A to Z ಫಸ್ಟ್ ಹೇಳ್ಬೇಕಿದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್. ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಗ್ರಾನೈಟ್ ಸ್ಟಾರ್ಟ್ ಮಾಡಿ ಟೈಲ್ಸ್ ಅಂಡ್ ಮಾರ್ಬಲ್ ಮತ್ತು ಟೈಲ್ಸ್ ಆಕ್ಚುಲಿ ಕಸ್ಟಮರ್ ನಮ್ಮ ಹತ್ರ ನೀವು ಎಲ್ಲ ಒಂದೇ ಜಾಗದಲ್ಲಿ ಮಾಡಿ ಅಂತ ಹೇಳಿ ಕಸ್ಟಮರ್ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು. ಬಿಟ್ರೆ ನಾವು ದೊಡ್ಡ ಇಂಟ್ರೆಸ್ಟ್ ಇರ್ಲಿಲ್ಲ. ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇದ್ದವರು, ಮ್ಯಾನುಫ್ಯಾಕ್ಚರಿಂಗ್ ಬೇಕಂತ ಹೇಳಿ ಇದು ಮ್ಯಾನುಫ್ಯಾಕ್ಚರಿಂಗ್. ಬಟ್ ಇದಂತ ಹೇಳಿದ್ರೆ ರಾಜಸ್ಥಾನ ಅಂತ ಹೇಳಿದ್ರೆ ಮಾರ್ಬಲ್ ಎಲ್ಲರೂ ತರೋದು ರಾಜಸ್ಥಾನದಿಂದ ಪರ್ಚೇಸಿಂಗ್. ಇದ್ಯಾರು ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬರೋದೇ ರಾಜಸ್ಥಾನ. ಆಲ್ ಓವರ್ ಇಂಡಿಯಾಕ್ಕೆ ಬರೋದೇ ಒಂದು ರಾಜಸ್ಥಾನ. ಅದು ಮ್ಯಾನುಫ್ಯಾಕ್ಚರಿಂಗ್ ಯಾರು ಹೊರಗಡೆ ನಾವು ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡುವವರು ಯಾರು ಇಲ್ಲ. ಅದು ಹೇಳ್ತಿದ್ರು ಸಹ ಅದು ನಂಬಲಿಕ್ಕಿಲ್ಲ. ಯಾಕಂದ್ರೆ ಇಂಪೋರ್ಟೆಡ್ ಮಾತ್ರ ಮಾಡುದು, ಅದೆಲ್ಲ ಇಂಪೋರ್ಟೆಡ್ ಮಾಡೋದು. ಮೈನ್ ಇರೋದು ಬ್ಯಾಂಗ್ಳೂರಲ್ಲಿ, ರಾಜಸ್ಥಾನ್ ಬ್ಯಾಂಗ್ಳೂರು ಅಂತ ಏರಿಯಾಗಳಲ್ಲಿ ದೊಡ್ಡ ಯೂನಿಟ್ಗಳು ಇರುತ್ತೆ. ಅದು ಡಿಪೆಂಡ್ ನಿಮ್ಗೆ ರೇಂಜ್ ವೈಸ್ ಕ್ವಾಲಿಟಿ ಇದೆ ಅದರಲ್ಲಿ ಸಹ. ಬಟ್ ನಾವು ಇಂಡಿಯನ್ ಸಪೋರ್ಟಿಂಗ್, ನಾವು ಇಂಡಿಯಾದಲ್ಲೇ ಇರುವ ಕಾರಣ ಇಂಡಿಯನ್ ಸರಿ. ಹಾಗಾದ್ರೆ ನೀವು ಈ ಫ್ಯಾಕ್ಟರಿ ಅಂತ ಹೇಳಿದ್ರೆ ಅಂದ್ರೆ ಕಂಪನಿ ಇಂಡಸ್ಟ್ರಿ ಫ್ಲೋರಿಂಗ್ ಇಂಡಸ್ಟ್ರಿಯನ್ನ ನೀವು ಯಾಕೆ ಅಂದ್ರೆ ಚೂಸ್ ಮಾಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ? ಫ್ಲೋರಿಂಗ್ ಅಂತ ಹೇಳಿದ್ರೆ ನಾವು ಒಂದನೇದು ಮೊದಲು ನಾವ್ ಹೇಳಿದೆ ಅಲ್ಲ ಮೊಸೈಕ್ ಇಂದ ಸ್ಟಾರ್ಟ್ ಮಾಡಿ. ಅಂದ್ರೆ ನೀವೀಗ ಈ ಒಂದು ಸರಿ ನಾನು ಇವರೊಟ್ಟಿಗೆ ಸೇರ್ತೇನೆ ಇದನ್ನ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳುವ ನಾನು ಕಲ್ತ ಫೀಲ್ಡ್ ಅಲ್ಲ ನಾನು ಚಾಯ್ಸ್ ಮಾಡಿದ್ದು. ನಾನು ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಇದ್ರಿ, ITI ಮಾಡ್ತಾ ಇರುವಾಗ ಮಾವ ನನ್ನನ್ನು ಕರ್ಕೊಂಡು ಬಂದು ಜಸ್ಟ್ ಮಾಡಿದ್ದು. ಸೊ ನಿಮಗೆ ಇದರಲ್ಲಿ ಚೂಸ್ ಮಾಡುವಾಗ ಆಲೋಚನೆ ಮಾಡಿರ್ತೀರಾ
ಸೊ ಇದ್ರಲ್ಲಿ ಚೂಸ್ ಅಂತ ಹೇಳಿದ್ರೆ ಒಂದನೇ ನಮ್ಮ ಮೆಕ್ಯಾನಿಕಲ್ ತುಂಬಾ ಇಂಟ್ರೆಸ್ಟ್ ಇದ್ದ ಕಾರಣ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಫ್ಯಾಕ್ಟರಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಮೆಕ್ಯಾನಿಕಲ್ ಇರುವ ಒಂದು ಆ ಒಂದು ಇದರಲ್ಲಿ ಕಾನ್ಸೆಪ್ಟ್ ಅಲ್ಲಿ ಸೇರ್ಬಿಟ್ಟು ಮತ್ತೆ ಅದ್ರಲ್ಲಿ ಆಗಿಬಿಟ್ಟು ಮತ್ತೆ ನಾವು ಈ ಫೀಲ್ಡ್ ಗೆ ಬಂದಿದ್ದೇವೆ ಆಕ್ಚುಲಿ ಅದರ ಕಾರಣ ಅಲ್ಲ ಇದ್ರೆ ಈ ಫೀಲ್ಡ್ ಗೆ ಬರುವನ್ನಲ್ಲ. ಸೊ ಈಗ ನೀವು ಈಗ ಬಂದಿದ್ದೀರಿ, ಇದನ್ನ 25 ವರ್ಷದ ಚಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಈ ಒಂದು ಫ್ಯಾಕ್ಟರಿಯನ್ನ. ಸೊ ಇನ್ನು ಮುಂದೆ ಯಾವ್ದೆಲ್ಲ ಪ್ಲಾನ್ಸ್ ಉಂಟು, ಫ್ಯೂಚರ್ ಪ್ಲಾನ್ಸ್ ನಿಮ್ಮದು? ಫ್ಯೂಚರ್ ಪ್ಲಾನ್ಸ್ ಅಂತ ಹೇಳಿದ್ರೆ ಫ್ಲೋರಿಂಗ್ ಇಂಡಸ್ಟ್ರಿ ಅಂತ ಹೇಳುವಾಗ ನಮಗೆ ಹಲವಾರು ಫ್ಲೋರಿಂಗ್ ಒಂದನೇ ಮೈನ್ ಮಾಡುವುದಲ್ಲ ಫ್ಯಾಕ್ಟರಿ, ಅದರದ್ದೇ ರೀತಿಯಲ್ಲಿ ಕೊಡ್ಬೇಕು ನಾವು. ಒಂದು ಮಾಡುದಲ್ಲ, ಈಗ ಹೊಸದು ಮಾಡುದು ಬಟ್ ಸರ್ವಿಸ್ ಬೇಕು. ಮತ್ತೆ ಯಾಕೆ ಹೊಸ್ತು ಮಾಡುದಲ್ಲ, ಹೊಸ್ತು ಅಂತ ಹೇಳಿದ್ರೆ ಬರ್ತಾ ಇರುತ್ತೆ ಬಟ್ ನ್ಯಾಚುರಲ್ ಸ್ಟೋನ್ ಅಲ್ಲಿ ಹೊಸ್ತು ಅಂತ ಹೇಳಿ ಇಲ್ಲ. ಭೂಮಿಯಲ್ಲಿ ಸಿಕ್ಕುದೊಂದು ಕಟ್ ಮಾಡ್ತಾರೆ, ಅದು ಬರುತ್ತೆ. ಹೊಸದ್ದು ರೆಪ್ಯುಟೇಷನ್ ಇದು ಭೂಮಿಯಲ್ಲಿ ಬರುವುದಲ್ಲ, ಕಲ್ಲಲ್ವಾ ನ್ಯಾಚುರಲ್ ಅಂತ ಹೇಳಿದ್ರೆ ಒಂದು ಲಿಮಿಟೇಷನ್ ಇದೆ. ಹೊಸ್ತು ಬರುತ್ತೆ ಟೈಲ್ ಆದ್ರೆ ಹೊಸ್ತು ಮಾಡುದು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ಅದು ಪ್ರಿಂಟೆಡ್ ಅಲ್ವಾ. ಇವಾಗ ನಿಮ್ಮ ಪ್ರಕಾರ ಈಗ ಫ್ಲೋರಿಂಗ್ ಅಂತ ಹೇಳುವಾಗ ಮುಂಚೆಗೆ ಮೊಸೈಕ್ ಅಂತ ಇತ್ತು, ಸೊ ಈಗ ಆಮೇಲೆ ಗ್ರಾನೈಟ್ ಈಗ ಇರುವಂತದ್ದು. ಸೊ ಮುಂದೆ ಏನಾದ್ರು ಬದಲಾಗಬಹುದಾ? ನಾವು ರೀಸೆಂಟ್ಲಿ ನಾವು ನೋಡಿದ ಪ್ರಕಾರ ಇಪಾಕ್ಸಿ ಅಂತ ಹೇಳುವ ಬಂದಿದೆ. ಯಾಕಂದ್ರೆ ನ್ಯಾಚುರಲ್ ಅದ್ರ ವ್ಯಾಲ್ಯೂ ನೀವು ಏನು ಬಂದ್ರು ಏನು ಎವರ್ಗ್ರೀನ್ ಸಾಂಗ್ ಇರುವ ತರ ನ್ಯಾಚುರಲ್ ಅಂತ ಹೇಳಿದ್ರು ಅದರಲ್ಲಿ ಕ್ವಾಲಿಟಿ ಇದೆ. ಈಗ ನೀವು ಮರ ತೆಗೆಯುವಾಗಲೂ ಫರ್ನಿಚರ್ ತೆಗೆಯುವಾಗಲೂ ಅದರಲ್ಲಿ ಕ್ವಾಲಿಟಿ ಬರುತ್ತೆ. ಮರದಲ್ಲಿ ಸಾಗುವಾಣಿಯಾಗಿ ಕಲ್ಲಲ್ಲಿ ಕ್ವಾಲಿಟಿ ಬರುತ್ತೆ, ಹಾರ್ಡ್, ಸಾಫ್ಟ್, ಮೀಡಿಯಂ, ಅದರ ಮೇಲೆ ಕ್ವಾಲಿಟಿ ಡಿಪೆಂಡ್ ಇರುತ್ತೆ. ಇದು ಮಾರ್ಬಲ್ ಆದ್ರೂ ಗ್ರಾನೈಟ್ ಆದ್ರೂ ಸಹ ಸೇಮ್ ಬರುತ್ತೆ ನಿಮಗೆ, ಅದರ ಮೇಲೆ ನಿಮ್ಗೆ ರೇಟು ಪ್ಲಸ್ ಕ್ವಾಲಿಟಿ ಬರುತ್ತೆ. ಕರೆಕ್ಟ್. ಓಕೆ. ಸೊ ಈಗ ಗ್ರಾನೈಟ್ ಉದ್ಯೋಗ ಕೇರಳದಲ್ಲೇ ಅತಿ ದೊಡ್ಡ ಒಂದು ನಮ್ದು ಕೇರಳದಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಪ್ಲಸ್ ದೊಡ್ಡ ಶೋರೂಮ್ ನಮ್ದೇ ಕೇರಳದಲ್ಲಿ ಒಂದೇ ಕಡೆ ನಮ್ಮ ಕನ್ನಡ ಮಂಗಳೂರು ಕಂಪೇರ್ ಮಾಡಿದ್ರು ಸಹ. ಕರ್ನಾಟಕ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಅದು ಬೇರೆ ಏರಿಯಾ ಬಿಸ್ನೆಸ್, ಬಟ್ ಮಂಗಳೂರು ನಮ್ಗೆ ಕೇರಳ ಆಲ್ ಓವರ್ ಕೇರಳದಲ್ಲಿ ಬಿಟ್ಟು ನಂಬರ್ ಗ್ರಾನೈಟ್ ದೊಡ್ಡ ಫ್ಯಾಕ್ಟರಿ ಸಹ ಅತಿ ದೊಡ್ಡ ಶೋರೂಮ್ ನಮ್ದೇ. ಎಷ್ಟು ಸ್ಟಾಕ್ ಈಗ ಕಸ್ಟಮರ್ಸ್ ಯಾವ ಕಡೆಯಿಂದೆಲ್ಲ ಬರ್ತಾರೆ? ಈಗ ಆಲ್ ಓವರ್ ಇಂಡಿಯಾ ಕೇರಳದಲ್ಲಿಂದ ಬರುತ್ತೆ. ಕರ್ನಾಟಕದಲ್ಲಿ ಬೇಕಾದಷ್ಟು ಕಸ್ಟಮರ್ ತುಂಬಾ ಕಷ್ಟ ನಮ್ಗೆ. ಪುತ್ತೂರು, ಸುಳ್ಯ, ಕರ್ನಾಟಕ, ನಮ್ಗೆ ಕುಂದಾಪುರ, ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ ಏರಿಯಾದಿಂದ ಎಲ್ಲಾ ಕಸ್ಟಮರ್ ಬರ್ತಾರೆ. ಲಾಂಗ್ ಎನ್ಕ್ವೈರೀಸ್ ಇರುತ್ತೆ, ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಲಿವರಿ ಬಗ್ಗೆ ಮಾತಾಡುವ. ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಬಗ್ಗೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಹೇಗೆ ನಡೀತದೆ ಅಂತ ಒಂದು ಕೊಡ್ಬೋದು? ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ರೆ ಅದು ಕಲ್ಲು ನೀವು ತಂದು ಗಿಟ್ಟು ಅದು ಸ್ವಲ್ಪ ಅದ್ರ ತುಂಬಾ ಇದೆ ಮಾತಾಡ್ಲಿಕ್ಕೆ. ನ್ಯಾಚುರಲ್ ಅದೆಲ್ಲ ನಿಮ್ಗೆ ಕಂಡ್ರೆ ಗೊತ್ತಾಗ್ತದೆ. ಈಗ ಆಲ್ಮೋಸ್ಟ್ ಕಲ್ಲು ಏನು ಮಾಡುದು, ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುದು ಅಂತ ಹೇಳಿ. ನಿಮ್ಮ ಹತ್ರ ಕೇಳ್ಬೇಕಿದ್ರೆ ಈ ಗ್ರಾನೈಟ್ ಉದ್ಯೋಗದಲ್ಲಿ ಕೊಡುವಂತ ಆಫರ್ ನಾನು ಕೇಳ್ಪಟ್ಟೆ, 1000 ಸ್ಕ್ವೇರ್ ಫೀಟ್ಗೆ ನೀವು ಡೆಲಿವರಿ 1000 ಸ್ಕ್ವೇರ್ ಫೀಟ್ ಮಿನಿಮಮ್ 1000 ಸ್ಕ್ವೇರ್ ಫೀಟ್ ಬಂದ್ರೆ ಒಂದು 200 ಕಿಲೋಮೀಟರ್ ನಾವು ಸರ್ವಿಸ್ ಡೆಲಿವರಿ ಕೊಡ್ತೇವೆ. ಡಿಪೆಂಡ್ ಏನು ಕಸ್ಟಮರ್ ಚಿಕ್ಕದಾದ್ರೂ ದೊಡ್ಡದಾದ್ರೂ ಬಂದು ಎನ್ಕ್ವೈರಿ ಮಾಡಬಹುದು. ಯೂಶುವಲಿ ಅದೇ ಪ್ರಾಬ್ಲಮ್ ಇರ್ತದೆ, ಎಲ್ಲ ಇಷ್ಟು ದೊಡ್ಡ ಲೋಡ್ ಅನ್ನು ತಗೊಂಡು ಹೋಗ್ಬೇಕಿದ್ರೆ ಅದೊಂದು ಚಾರ್ಜಸ್ ಅದೊಂದು ಕಷ್ಟ ಆಗ್ತದೆ. ಪಕ್ಕಾ ನಾವು ಅದಕ್ಕೆ ನೀವು ಫಸ್ಟ್ ಡೋರ್ ಡೆಲಿವರಿ ಮತ್ತು ಇಳಿಸಿದ ನಂತರ ಏನಾದ್ರೂ ಪ್ರಾಬ್ಲಮ್ಸ್ ಗಳು ಇದ್ರು, ಫ್ಲೋರಿಂಗ್ ಮೊದಲು ಇದ್ರು ನಾವು ಇಲ್ಲಿ ಇದ್ದೇವೆ, ಅದೇ ಫಸ್ಟ್ ಕಸ್ಟಮರ್ ಹತ್ರ ಹೇಳುದು. ಅದ್ರಷ್ಟು ದೊಡ್ಡ ಗ್ಯಾರಂಟಿ ಇಲ್ಲ. ಬೇರೆ ಹೊರಗೆಲ್ಲ ನಿಮ್ಗೆ ತಕೊಂಡು ಹೋದ್ರೆ ಮುಗೀತು ಅಂತದಲ್ಲ, ಲೇಯಿಂಗ್ ಮಾಡು ಹೊರಗಿರುವುದು ನಮ್ಮದು, ಲೇಯಿಂಗ್ ಆದ ನಂತರ ನಿಮ್ಮದು ಮೆಟೀರಿಯಲ್. ಹೌದು ಹಾಗೆ. ಸೊ ಈಗ ಗ್ರಾನೈಟ್ ಉದ್ಯೋಗ ಇಲ್ಲಿ ಸೀತಂಗೋಳಿಯಲ್ಲಿ ಒಂದು ಯೂನಿಟ್ ಉಂಟು, ಬೇರೆ ಯಾವ್ದಾರ ಔಟ್ಲೆಟ್ಸ್ ಇಲ್ಲೆಲ್ಲ? ಇಲ್ಲ ನಮ್ದು ಒಂದೇ ಒಂದೇ. ಏನಾದ್ರು ಪ್ಲಾನ್ ಉಂಟಾ ಮಂಗಳೂರು ಕಡೆ ಬರುವಂತದ್ದು? ಏನಾದ್ರು ಮಂಗಳೂರು ಕಡೆ ಆಲ್ರೆಡಿ ಎಷ್ಟಿದ್ದು 50 ಕಿಲೋಮೀಟರ್ ಅಲ್ವಾ. ಒಂದು ಕಸ್ಟಮರ್ ಬಂದ್ರೆ ಅವರಿಗೆ ನಾವು ಮನೆಗೆ ಮುಟ್ಟಿಸಿ ಕೊಡ್ತೇವೆ ಅಲ್ಲ, ಮತ್ತೆ ನಾವು ಅಲ್ಲಿ ಹೋಗಿ ಮಾಡಿ ಅದ್ರ ತಲೆ ತಿನ್ನೋಕ್ಕಿಂತಲೂ ಬೆಟರ್ ಅಲ್ಲ. ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಸಿಗುತ್ತಲ್ಲ, ಒಂದನೇದು ಅದೇ ಒಂದು ಪ್ಲಸ್ ನಿಮ್ಗೆ. ಎಲ್ಲ ನಾವು ಡೆಲಿವರಿ 200 ಕಿಲೋಮೀಟರ್ ಅಂತ ಅಬೌವ್ ಕೊಡ್ತೇವೆ. ಡಿಪೆಂಡ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೂ ಚಾಯ್ಸ್ ಆಗ್ಬೇಕಲ್ಲ ಹೇಗೆ ಏನು ಅಂತ ಹೇಳಿ. ಮತ್ತೆ ಕ್ವಾಲಿಟಿ ನಿಮ್ಗೆ ಫಸ್ಟ್ ಕ್ಲಾಸ್ ನಿಮ್ಗೆ ಹೇಗೆ ಬೇಕು ಅದಕ್ಕೆ ಅದರ ರೀತಿಯಲ್ಲಿ ನಾವು ಕೊಡ್ತೇವೆ. ಹೊರಗೆ ಹೇಳುವಾಗೆ ಅದು ಇದು ಅದು ಏನು ಅಂತ ಹೇಳಿ ಫಸ್ಟ್ ಕ್ಲಾಸ್ ನಮ್ದು ಪ್ಲಸ್ ಅದುವೇ. ನಮ್ಮನ್ನು ಕಸ್ಟಮರ್ ಇಷ್ಟರವರೆಗೆ ದೊಡ್ಡದು ಮಾಡಿದ್ದು ಬೈ ಮೌತ್ ಪಬ್ಲಿಸಿಟಿ, ಅದೇ ಮೈನ್ ಇರೋದು. ಮೌತ್ ಅಲ್ಲಿ ಬರುವುದು ನಮ್ಗೆ ಬರ್ತದೆ ಅಷ್ಟೇ. ಹಾಗೆ ಕೊಡುವ ಈಗ ಕೊಡುವ ಅದಲ್ಲ, ಬಾಯಿ ಮಾತಲ್ಲಿ ಹೋದದು ನಿಜವಾದ ಒಂದು ಮಾತು ಅಂತ ಹೇಳ್ತಾರೆ. ಬಾಯಿ ಮಾತಲ್ಲೇ ಮಾರ್ಕೆಟಿಂಗ್ ಅದೇ ಇರೋದು. ನಮ್ಮ ಹತ್ರ ಯಾರದು ಕೇಳಿ ನೀವು ಜಸ್ಟ್ ಆಗ ಅವ್ರು ಹೇಳಿ ಕೇಳಿ ಬಂದ್ರೆ ಸಾಕು. ಸೊ ಇಲ್ಲಿ ದಾಸ್ಟೋನ್ ಅಲ್ಲಿ ಇದು ಟೈಲ್ಸ್ ನ ಪಾರ್ಟ್ ಕಡೆ ಇರುವಂತದ್ದು, ಸೊ ಇದ್ರ ಬಗ್ಗೆ ಹೇಳಿ. ಟೈಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಟೈಲ್ಸ್ ಅಂತ ಹೇಳಿದ್ರೆ ಟೈಲ್ಸ್ ಇಂದ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಕಲೆಕ್ಷನ್ಸ್ ಇದೆ, ಸೆಲೆಕ್ಷನ್ಸ್ ಇದೆ. ಬನ್ನಿ ನೋಡಿ, ದೊಡ್ಡ ಸೈಜ್ ಇಂದ ಚಿಕ್ಕ ಸೈಜ್ ವರೆಗಿದೆ. ಇವಾಗ ಒಬ್ಬ ಮನೆ ಕಟ್ಟದ ಇರ್ಬೇಕಾದ್ರೆ ಮನೆ ಕೊಟ್ಟ ಪ್ಲಾನ್ ಮಾಡುವಾಗ ಸೊ ಫ್ಲೋರಿಂಗ್ ಯಾವ್ದು ಮಾಡ್ಬೇಕು ಅಂತ ಒಂದು ಆಲೋಚನೆ ಬಂದೇ ಬರ್ತದೆ. ಸೊ ನೀವು ರೆಕಮೆಂಡ್ ಮಾಡುದಂದ್ರೆ ಟೈಲ್ಸ್ ಯಾಕೆ ಚೂಸ್ ಮಾಡಬೇಕು ಅಂತ ಹೇಳ್ತೀರಿ? ಟೈಲ್ಸ್ ಮೇಲೆ ಅಥವಾ ಮಾರ್ಬಲ್ ಮೇಲೆ ಟೈಲ್ಸ್ ಯಾಕೆ ಚೂಸ್ ಮಾಡಬಹುದು? ಅಡ್ವಾಂಟೇಜಸ್ ಟೈಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್
ಓಕೆ ಕಮ್ಮಿಯಲ್ಲಿ ನಿಮ್ಗೆ ಸ್ವಲ್ಪ Best ಕ್ವಾಲಿಟಿ ಸಿಗ್ತದೆ. ಸಿಗುತ್ತೆ. ನ್ಯಾಚುರಲ್ ಮೈಂಡ್ ಅಲ್ಲಿ ಇಟ್ರೆ ನಡೆಯುದಿಲ್ಲ, ನಡೆಯುದಿಲ್ಲ, ಬಟ್ ನ್ಯಾಚುರಲ್ ಬಟ್ ಟೈಲ್ ಏನ್ ಪ್ರಾಬ್ಲಮ್ ಏನಿಲ್ಲ. ಚೀಪ್ ಅಲ್ಲಿ ಒಳ್ಳೇದು ಬೇಕಾ, ಓಕೆ ಸೊ ಟೈಲ್ ಬೆಟರ್. Tile ಚೂಸ್ ಮಾಡುವುದು. ಚೀಪ್ ಅಲ್ಲಿ ನನಗೆ ಗ್ರನೈಟ್ ಅಂತ ಹೇಳಿದ್ರೆ ಅದರದ ಪ್ರಾಬ್ಲಮ್ಗಳು ಬರುತ್ತೆ. ಓಕೆ ಆ ಪ್ರಾಬ್ಲಮ್ಗಳು ಏನಂತ ಹೇಳಿ ನಾವೆಲ್ಲ ಬಂದ್ರೆ ಹೇಳಿ ಕೊಡ್ತೇವೆ. ಓಕೆ ಸರಿ. So, ಇದು ನೋಡಿ ಡಾಸ್ಟೋನ್ ಅಲ್ಲಿ ಇರುವಂತ ಟೈಲ್ಸ್ ನೋಡ್ತಿರ್ಬೋದು. ಇಲ್ಲೇ ಹಲವಾರು ಕಲರ್ಸ್ ಕಾಣ್ತಾ ಉಂಟು. ಹೊಸ ರೀತಿಯ ವಿವಿಧ ಶೈಲಿಯ ಟೈಲ್ಸ್ ಗಳು ಇಲ್ಲಿ ಸಿಗ್ತದೆ ನಿಮಗೆ.